ಪುತ್ತೂರು ನಗರಸಭಾ ವ್ಯಾಪ್ತಿಯ ಸುಮಾರು 8,000 ವಾಣಿಜ್ಯ ಕಟ್ಟಡಗಳು ಮತ್ತು ಸುಮಾರು 15,000 ವಾಸ್ತವ್ಯದ ಮನೆಗಳ ತೆರಿಗೆ 2 ಕೋಟಿಯಷ್ಟು ಪಾವತಿಗೆ ಬಾಕಿ ಇದೆ. ಇದಕ್ಕಾಗಿ ವಾರ್ಡ್ಗಳ ಪ್ರಕಾರ ಪಟ್ಟಿ ಮಾಡಿ ಅಂತಹ ಮನೆಗಳಿಗೆ ಭೇಟಿ ನೀಡುವ ಅಭಿಯಾನ ನಡೆಸಲಾಗುವುದು. ಈ ಮೂಲಕ ತೆರಿಗೆ ಪಾವತಿ ಮಾಡುವಂತೆ ಜನತೆಯ ಮನವೊಲಿಸುವ ಕೆಲಸ. ಜನತೆಗೆ ತೆರಿಗೆ ಬಾಕಿಯಾದರೆ ಅವರಿಗೆ ಶೇಕಡಾ 24ರಷ್ಟು ಬಡ್ಡಿ ಕಟ್ಟಬೇಕಾದ ಅನಿವಾರ್ಯತೆಯನ್ನ ತಿಳಿಸುವ ಕೆಲಸಕ್ಕೆ ನಗರಸಭೆ ಮುಂದಾಗಿದೆ ಎಂದು ನಗರಸಭಾ ಅಧ್ಯಕ್ಷ ಜೀವಂತರ್ ಜೈನ್ ತಿಳಿಸಿದರು. ಅವರು ನಗರಸಭೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜನನ ಮರಣ ದಾಖಲೆಯ ತಿದ್ದುಪಡಿಗೆ ಸಂಬಂಧಿಸಿ ಅರ್ಜಿದಾರರು 750 ರೂಪಾಯಿ ಹಣವನ್ನ ನಗರಸಭೆಗೆ ನೀಡಬೇಕಾಗುತ್ತದೆ. ಆದರೆ ಈ ಬಗ್ಗೆ ಹಲವರು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ವಕೀಲರಿಗೆ 400 ರೂಪಾಯಿ ಹಾಗೂ 350 ರೂಪಾಯಿ ನಗರಸಭೆಗೆ ಇದರಿಂದಾಗಿ ಆದಾಯ ದೊರೆಯುತ್ತಿತ್ತು. ಇದೀಗ ರೂಪಾಯಿ ಶುಲ್ಕವನ್ನ ಕಡಿಮೆ ಮಾಡಬೇಕು ಎನ್ನುವ ಆಗ್ರಹ ಜನತೆಯಿಂದ ವ್ಯಕ್ತವಾದ ಹಿನ್ನೆಲೆಯಲ್ಲಿ ವಕೀಲರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದರು. ಭಾಮಿ ಅಶೋಕ್ ಶೆಣೈ ಅವರು ಮಾತನಾಡಿ, ಈ ಶುಲ್ಕ ಹೆಚ್ಚಾಗಿದ್ದು ಇದರಿಂದ ಜನತೆಗೆ ತೊಂದರೆಯಾಗ್ತಾ ಇದೆ. ಹಾಗಾಗಿ ಶುಲ್ಕ ಕಡಿಮೆ ಮಾಡಬೇಕು ಎಂದು ಒತ್ತಾಯಿಸಿದ್ರು. ಮತ್ತು ನಮ್ಮ ಕಂದಾಯ ಶಾಖೆಗಳಿಂದ ಮನೆ ಮನೆ ಭೇಟಿ ಮಾಡುವಂಥ ಒಂದು ಅಭಿಯಾನದ ಮುಖಾಂತರ ವಸೂಲಿಗಳನ್ನು ಮಾಡುವಂಥದ್ದು, ಜನರಲ್ಲಿ ಹೋಗಿ ಮಾತಾಡಿಸಿ ಅದನ್ನು ವಸೂಲಿಗಳನ್ನು ಮಾಡುವಂಥದ್ದನ್ನು ನಾವು ಮಾಡಲಿಕ್ಕೆ ಇದ್ದೇವೆ. ಅದಲ್ಲದೆ ಜನರಿಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಕೂಡ ಇದ್ದೇವೆ. ಯಾಕೆ ಹೇಳಿದರೆ, ಅವರು ಟ್ಯಾಕ್ಸಿ ಬಾಕಿ ಆದರೆ ಅದಕ್ಕೆ ಭಾಳಷ್ಟು ಬಡ್ಡಿ, ಹತ್ರ 24% ಅಷ್ಟು ಬಡ್ಡಿ ಬೀಳ್ತದೆ. ಅದು ಜನರಿಗೆ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಕಟ್ಟುವಾಗಿ ಅವರನ್ನು ಮಾತಾಡಿಸಿ ಕಟ್ಟುವಾಗಿ ನಾವು ವ್ಯವಸ್ಥೆಗಳನ್ನು ಮಾಡುವಂಥ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ಉದ್ಯಮ ಪರವಾನಿಗೆ, ಇದರಲ್ಲಿ ಕಾಲಮಲ್ಲಿ ಹೊಸ ಉದ್ಯಮ ಪರವಾನಿಗೆ ಮಾತ್ರ ತೋರಿಸಿದ್ದೇವೆ. ಹಳೆಯ ಉದ್ಯಮ ಪರವಾನಿಗೆ ಸುಮಾರು 2,500ರಷ್ಟು ನಮ್ಮಲ್ಲಿ ರಿನ್ಯೂವಲ್ಗೆ ಬರ್ತದೆ. ಉದ್ಯಮ ಇದೆ, ಇದರಲ್ಲಿ 527 ಬಾಕಿ ಇದೆ ಈಗಾಗಲೇ. ವೇದಿಕೆಯಲ್ಲಿ ನಗರಸಭಾ ಉಪಾಧ್ಯಕ್ಷೆ ವಿದ್ಯಾ ಗೌರಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೌರಿ ಬನ್ನೂರು, ಪೌರಾಯುಕ್ತರಾದ ಅರುಣ್ ಉಪಸ್ಥಿತರಿದ್ದರು.